ಪಣಂಬೂರು ಪೊಲೀಸರು ವಶಪಡಿಸಿದ ಗೋವುಗಳನ್ನು ಕೋರ್ಟ್ ಆದೇಶದ ಮೇರೆಗೆ ಗೋಶಾಲೆಯಿಂದ ಕರೆದುಕೊಂಡು ಹೋಗುವಾಗ ಜೋಕಟ್ಟೆಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದ ವಿಡಿಯೋ ತುಣುಕುಗಳು ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದರಿಂದ ಆಕ್ರೋಶಗೊಂಡ ಹಿಂದೂ ಸಂಘಟನೆಗಳು ನಗರ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ಅವರಿಗೆ ದೂರು ನೀಡಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ. ಇತ್ತೀಚೆಗೆ ಸುರತ್ಕಲ್ ವ್ಯಾಪ್ತಿಯಲ್ಲಿ ಪೊಲೀಸರೇ 23 ದನಗಳನ್ನು ಅಕ್ರಮವಾಗಿ ಕಸಾಯಿಖಾನೆಗೆ ಕೊಂಡೋಗಲಿಕ್ಕಿದ್ದ ದನಗಳನ್ನು ಹಿಡಿದು ಅದನ್ನು ಕೋರ್ಟಿಗೆ ಒಪ್ಪಿಸಿದರು. ಕೋರ್ಟು ಅದನ್ನು ನಮ್ಮ ಫಜೀರ್ನಲ್ಲಿರುವ ಗೋವನಿತಾಶ್ರಯ ಟ್ರಸ್ಟಿಗೆ ಅದನ್ನು ನೋಡಿಕೊಳ್ಳಿಕ್ಕೆ ಅಂತ ಕೊಟ್ಟಿತ್ತು. ಹಾಗೆ ಆ 23 ದನಗಳನ್ನು ಸುಮಾರು 12-13 ದಿವಸಗಳಿಂದ ನಾವು ಆಶ್ರಯದಲ್ಲಿ ಅಲ್ಲಿ ಮಕ್ಕಳಂತೆ ನಾವು ಸಾಕ್ತಿದ್ದೆವು. ಆದರೆ ನ್ಯಾಯಾಲಯ ಅವರಿಗೆ ಆ ಮುಸಲ್ಮಾನರಿಗೆ ಅದರ ಯಾರು ಮಾಲಕ ಅಂತ ತೋರಿಸ್ತಾರೆ ಅವರಿಗೆ ಅದನ್ನು ಬಿಡುವ ಆಜ್ಞೆ ಮಾಡಿತು. ಆ ಆಜ್ಞೆಯಂತೆ ಆದೇಶದಂತೆ ನಾವು ಅದನ್ನು ಬಿಟ್ಟು ಕೊಡಬೇಕಾಯಿತು. ಆದರೆ ಇದನ್ನೇ ಒಂದು ಚಾಲೆಂಜ್ ಅಂತ ಸ್ವೀಕರಿಸಿದ ಯಾರು ಕಟುಕರಿದ್ದಾರೆ ಅವರು ಇದನ್ನು 6 ಗಾಡಿಗಳಲ್ಲಿ ಕೊಂಡೋಗಿ ಅಲ್ಲಿ ಅದನ್ನು ವಿಜಯೋತ್ಸವ ಆಚರಿಸಿದ್ದಾರೆ, ಪಟಾಕಿ ಬಿಟ್ಟು ಜನ ಸೇರಿಸಿ. ಅಂದರೆ ಇದೊಂದು ಪೊಲೀಸ್ ಇಲಾಖೆಗೆ ಸವಾಲು ಮಾತ್ರವಲ್ಲ, ಇದೊಂದು ಸಂಘಟನೆಗೆ ಸವಾಲು. ಯಾಕಂದರೆ ಅದು ನಾವು ವಿಶ್ವ ಹಿಂದೂ ಪರಿಷತ್ನವರ ಗೋಶಾಲೆಯಿಂದ ಕೊಂಡೋಗಿದ್ದೇವೆ ಎನ್ನುವ ಒಂದು ಮತ್ತು ಗೋ ಪ್ರೇಮಿಗಳೇ, ಗೋ ರಕ್ಷಕರೇ ನಿಮ್ಮೊಂದು ಎಚ್ಚರಿಕೆ ಅಂತ ಎಲ್ಲ ಟ್ಯಾಗ್ ಹಾಕಿದ್ದಾರೆ. ನಿಯೋಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ಶರಣ್ ಪಂಪೇಲ್, ಗೋಪಾಲ್ ಕುತ್ತಾರ್, ಜಗದೀಶ್ ಶೇಣವ, ಭುಜಂಗ ಕುಲಾಲ್, ಶಿವಾನಂದ ಮೆಂಡನ್ ಮತ್ತಿತರರು ಉಪಸ್ಥಿತರಿದ್ದರು. ಗೌರ್ಮೆಂಟ್ ಒಂದು ಕೋರ್ಟ್ ಕೊಡ್ತು ಅಕಲ್ನ ಆಜ್ಞೆ ಪ್ರಕಾರ ಹಿಡಿದು ಬೊಕ್ಕದಾಗಲಿ ಗೋಶಾಲೆ ಕೊನೆಯ ಕೋರ್ಟ್